ರಸ್ತೆಗೆ ಅಡ್ಡವಾಗಿ ಬಂದ ಹೋರಿಗೆ ಬೈಕೊಂದು ಗುದ್ದಿದ ಪರಿಣಾಮ ಬೈಕ್ ಸವಾರ ತೀವ್ರ ಗಾಯಗೊಂಡಿದ್ದು ಹೋರಿ ಮೃತಪಟ್ಟಂತಹ ಘಟನೆ ಕಳೆದ ಶುಕ್ರವಾರ ತಡರಾತ್ರಿ ಉಡುಪಿಯ ಬೆಳಪುವಿನ ಬದ್ರಿಯಾ ಮಸೀದಿ ಬಳಿ ನಡೆದಿತ್ತು. ಇದೀಗ ಅಪಘಾತದಲ್ಲಿ ಗಾಯಗೊಂಡ ಯುವಕ ಇಂದು ಉಡುಪಿಯ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಬೆಳಪುವಿನ ನಿವಾಸಿ 21 ವರ್ಷದ ಫರನ್ ಆಲಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಯುವಕನಾಗಿದ್ದಾನೆ. ನವಾಜ್ ಎಂಬುವವರು ತನ್ನ ಕೆಲಸದ ನಿಮಿತ್ತ ಕಳತ್ತೂರಿನಿಂದ ಬೆಳಪು ಕಡೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ರು. ಅವರು ಬೆಳಪುವಿನ ಬದ್ರಿಯಾ ಮಸೀದಿ ಬಳಿ ರಾತ್ರಿ ಸುಮಾರು 10:30 ಗಂಟೆಗೆ ತಲುಪಿದಾಗ ಹಿಂದಿನಿಂದ ಇವರ ಪರಿಚಯದ ಫರನ್ ಆಲಿ ತನ್ನ ಬೈಕ್ನಲ್ಲಿ ಅತಿ ವೇಗದಿಂದ ಬಂದು ನವಾಜ್ ರವರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ರಸ್ತೆಯಲ್ಲಿದ್ದ ಹೋರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಘಟನೆಯಲ್ಲಿ ಹೋರಿ ಮೃತಪಟ್ಟಿತ್ತು. ಗಂಭೀರ ಗಾಯಗೊಂಡ ಫರಾನ್ ಆಲಿ ಉಡುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಉಡುಪಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.